ಶಾಸ್ತ್ರಿಗಳು ನಾನು ರಾಜಕಾರಣ ಭಯಂಕರ ಸಣ್ಣ ಫಸ್ಟ್ ಇನ್ನ ಭಾಷಣ ಮಾಡಕ್ ಹಚ್ಚಿಸಿದವ್ರೆ ಶಾಸ್ತ್ರಿಗಳನ್ನ ಪ್ರಾಮಾಣಿಕವಾಗಿ ಮನುಷ್ಯ ನೆನಪಿಸ್ಬೇಕಾಗ್ತದೆ. ಬಹಳ ಬೆಳೆದ ದೂರ ಹೋಗಿದ್ದೀವಿ ರಾಜ್ಯ ರಾಷ್ಟ್ರಕ್ಕೆ. ಅದು ಯಾರು ನಮಗೆ ಸಣ್ಣವ್ರು ಇದ್ದಾಕ್ರೆ ಎತ್ತಿಡ್ಕೊಂಡು ಹೋಗ್ತಾರೆ ಅದನ್ನ ನೆನಪಿಸಲಿಲ್ಲ ಅಂದ್ರೆ ಅದು ಮನುಷ್ಯ ಧರ್ಮ ಅಲ್ಲ ಅನ್ನುವಂಥ ಸೂಕ್ಷ್ಮ ಮಾತನ್ನ ನಾನು ಹೇಳಿ ಅವರು ರಾಜಕಾರಣ ಪ್ಲಸ್ ಆಧ್ಯಾತ್ಮಿಕ ಅಪ್ಪವ್ರು ಹೇಳಿದ್ರೆ ನಾವು ಒಳಗೊಮ್ಮೆ ರಾತ್ರಿ ಅಂದಿಸ್ತಾರಪ್ಪ ನಮಗೆ ಹೇಳಿ. ಆದ್ರೆ ಮನಸ್ಸು ಹೆಂಗದ ಕೇಳಿದ್ರೆ ಅಂದ್ರೆ ನಿರ್ಮಲ ಮನಸ್ಸನ್ನ ನೀವೆಲ್ಲ ಅವ್ರನ್ನ ಪ್ರೀತಿಸಿ ಇವತ್ತು ಆಧ್ಯಾತ್ಮಿಕ ಹೋಗಿದ್ದಾರೆ. ಅವ್ರ ಆಧ್ಯಾತ್ಮಿಕದೊಳಗೆ ಹೆಚ್ಚಿನ ಸಾಧನೆ ಮಾಡ್ಲಿ ಅನ್ನೋದು ನನ್ನ ಆಸೆ. ರಾಜಕಾರಣ ನಮಗೆ ಸಾಕಾಗಿ ಹೋಗ್ಯಾರ, ಯಾಕಂದ್ರೆ ಇದರಾಗಿದೀವಿ ಅನ್ನುವಂಥ ಭಾವನೆ ಅದ. ಮನುಷ್ಯನಿಗೆ ನೆಮ್ಮದಿ ಎಲ್ಲಾದ್ರೂ ಸಿಗ್ತಿದ್ರೆ ಅದು ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆ. ಇವತ್ತು ನಾವು ನೀವೆಲ್ಲ ಕೂತಿದೀವಿ, ನಾನು ಅಗಲ ಹಿಡಿದು ನೋಡ್ಲಾಗತ್ತೀವಿ. ನಾವು ಯಾರು ಒಬ್ರು ಇಲ್ಲಿ ಎದ್ದು ಹೋಗಿಲ್ಲ. ಇದೇ ಬೇರೆ ಕಾರ್ಯಕ್ರಮಗಳಿದ್ರೆ ಹೇಳುದು ಬರುದು ಹೋಗುದು ನಡೀತದ. ಇಲ್ಲಿ ಅಮೋಘ ಸಿದ್ದೇಶ್ವರನ ಶಕ್ತಿ ನಮ್ಮೆಲ್ಲರಿಗೂ ಸಹಿತ ಏಕತಾಗಾತ್ರದಿಂದ ಕೂಡಿಸ್ತಕ್ಕಂಥ ಒಂದು ಕಾರಣಿ ಪುರುಷ ಆಗಿದ್ದಾನೆ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತಾವ, ಎಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಇರ್ತಾವ, ಮನುಷ್ಯ ಸಂಪೂರ್ಣವಾಗಿ ಅದ್ರಾಗ ನಾವು ತಲ್ಲೀನರಾಗ್ತೀವಿ. ಅದೇ ಕಾರ್ಯಕ್ರಮದಲ್ಲಿ ನಾವು ಸಾಕ್ಷೀಕರಿಸ್ತೀವಿ. ನೆಮ್ಮದಿ ಎಲ್ಲಿಯಾದ್ರೂ ಇದ್ರ ಇಲ್ಲೇ ಅದ. ದೇವ್ರ ಯಾವಾಗ ಕರೀತಾನ ಗೊತ್ತಿಲ್ಲ, ಮ್ಯಾಲ ಹೋಗೋದು. ಆದ್ರೆ ಇರುವಷ್ಟು ದಿವಸ ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡ್ತಕ್ಕಂಥ, ಮನುಷ್ಯ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥ, ಸರ್ವರನ್ನ ಪ್ರೀತಿಸ್ತಕ್ಕಂಥ ಮಾನವೀಯ ಬದುಕನ್ನ ನಾವು ಕಾಣಬೇಕಾಗ್ಯದ. ನಾವು ನೀವೆಂದು ಕೂಡಿದೀವಿ ಕೇಳಿದ್ರೆ ಈ ರಾಷ್ಟ್ರದ ಭವಿಷ್ಯವನ್ನ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಯಾರಾದ್ರೂ ಮಾಡಿದ್ರೆ ಮಹಾಮಾನವ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜಯಂತಿ ದಿವಸ ನಾವೆಲ್ಲ ಕೂಡಿದೀವಿ. ಆ ಮಹಾನ್ ಪುರುಷ ಇವತ್ತು ಸಂವಿಧಾನ ಕೊಟ್ಟಿದ್ದಾನೆ ಅಂತ ಹೇಳಿ ನಾವೆಲ್ಲ ಸಮಾನತೆಯಿಂದ ಬದುಕ್ತಾ ಇದ್ದೀವಿ. ಭಾರತ ಇವತ್ತು ಸಮೃದ್ಧಿಯಾಗಿ ಬೆಳೆದಿದ್ರೆ ಆ ಮಹಾನ್ ಪುರುಷ ಡಾಕ್ಟರ್ ಅಂಬೇಡ್ಕರ್ ಅವರ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನ್ನೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಈ ವೇದಿಕೆ ಮುಖಾಂತರ ಅವ್ರನ್ನ ಸ್ಮರಣೆಯನ್ನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಯುಗಗಳಿಂದ ಇವತ್ತೇನು ಅತ್ಯಂತ ವಿಶೇಷವಾದಂತ ತಮ್ಮದೇ ಆದಂತ 24ನೇ ತೀರ್ಥಂಕರ್ ಮಹಾವೀರ್ ಅವರು ಅಹಿಂಸೆಯ ಪ್ರತಿಪಾದನೆಯನ್ನ ಮಾಡಿ ಇಡೀ ಬದುಕನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರದು ಇವತ್ತು ಜಯಂತಿಯವರು. ಅಂತ ಇಬ್ರು ಮಹಾನ್ ಪುರುಷರು ತೀರ್ಥಂಕವರು ಇವತ್ತು ನೀವೆಲ್ಲ ನೋಡ್ಬೋದು. ಜೈನಿಸಂ ಯಾವ ಪ್ರತಿಭೆ ರೂಪದಲ್ಲಿ ಅದ ಅಂತ ಕೇಳಿದ್ರೆ ಅಂದ್ರೆ ಇಡೀ ಜಗತ್ತಿನಲ್ಲೇ ಜೈನಿಸಂ ಶಾಂತಿಯ ಇನ್ನೊಂದು ಪ್ರತೀಕ ಅನ್ನುವಂತ ಹೆಸರಿನಲ್ಲದ. ಅಂತ ಜೈನಿಸಂ ಅನ್ನ ನಾವೆಲ್ಲ ಗೌರವಿಸಬೇಕಾಗ್ತದೆ, ಜೈನ ಧರ್ಮವನ್ನ ಪ್ರೀತಿಸಬೇಕಾಗ್ತದೆ. ಅವರೆಲ್ಲ ಅಹಿಂಸೆಗಳು. ಒಂದು ಸಣ್ಣ ನೊಣ, ಒಂದು ಸಣ್ಣ ಪ್ರಾಣಿಗೂ ಸಹಿತ ನೋವಾಗಲಾರ್ದಂಗ ಸೂರ್ಯ ಮುಳುಗುದ್ರೊಳಗೂ ತಮ್ಮ ಪ್ರಸಾದವನ್ನ ಊಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಎಷ್ಟು ಶಿಸ್ತುಬದ್ಧದ ಅಂತ ಕೇಳಿದ್ರೆ ಅಂದ್ರೆ ನನ್ನ ದೃಷ್ಟಿಯೊಳಗೆ ಬಹಳ ವಿಶೇಷವಾದಂತ ಬದುಕನ್ನು ಅವರು ಬದುಕ್ತಾರೆ. ಶಾಂತಿಯ ದೂತರಾಗಿ ಅವರು ಬದುಕ್ತಾರೆ. ಸೊ ಅಂತ ಮಹಾತ್ಮರ ದಿನಗಳ ದಿವಸ ಅಮೋಘ ಸಿದ್ದೇಶ್ವರನ ದೇವಸ್ಥಾನ ಇವತ್ತು ನಿಮ್ಮೆಲ್ಲರ ಪೂಜ್ಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಾಕ್ಷೀಕರಿಸುವ ಮುಖಾಂತರ ಈ ಕಾರ್ಯಕ್ರಮ ಇವತ್ತು ಚಾಲನೆಗೊಂಡರೆ. ಅಮೋಘ ಸಿದ್ದೇಶ್ವರನ ಕರುಣೆ ದಯೆ ಸದಾ ಈ ಭಾಗದ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ